ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಿನ್ನಿಗೋಳಿ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಮ್ಯಾಥ್ಯೂ ವಾಸ್ ಅವರು ಆಶೀರ್ವಚನ ನೀಡಿದರು. ನಾವು ಯಾವ ಧರ್ಮಕ್ಕೆ ಸೇರಿದ್ದೇವೆ ಅದು ಮುಖ್ಯವಲ್ಲ. ಯಾಕೆಂತ ಹೇಳಿದರೆ ನಾವು ಆ ಜಾತಿಯಲ್ಲಿ ಹುಟ್ಟಿದ್ದೇವೆ, ಅದು ನಮ್ಮ ಚಾಯ್ಸ್ ಅಲ್ಲ. ಆದರೆ ಹುಟ್ಟಿದ ಮೇಲೆ ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸುವುದು ಅದು ಬಹಳ ಮುಖ್ಯ. ಯಾವುದೇ ಧರ್ಮವಾಗಲಿ ಅದು ಒಳ್ಳೆಯದನ್ನೇ ಬೋಧಿಸುವುದು, ಅದು ಕೂಡ ಒಂದೇ ತತ್ವವನ್ನು ಬೋಧಿಸುತ್ತದೆ. ಬೈಬಲ್ನಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೇಗೆ ನಿನ್ನನ್ನು ಪ್ರೀತಿಸುತ್ತಿ ನಿನ್ನ ನೆರೆಕರೆಯವರನ್ನು ಪ್ರೀತಿಸು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಇಡೀ ಪ್ರಪಂಚವೇ ನಿನ್ನ ಕುಟುಂಬ. ನೋಡಿ, ಎರಡು ಒಂದೇ. ಕುರಾನ್ ಕೂಡ ಅದನ್ನೇ ಪ್ರತಿಪಾದಿಸುತ್ತದೆ. ಅಂದರೆ ಧರ್ಮ ಹೇಳುವುದು ಒಂದೇ. ನಾವೆಲ್ಲರೂ ಸಹೋದರ ಸಹೋದರಿಯರು, ಪ್ರೀತಿಯಿಂದ ಬಾಳಿ. ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಾಮಾನ್ಯ ಮಕ್ಕಳಿರಬಹುದು, ಯಾರಿಗಾದರೂ ಓರ್ವ ಶಿಕ್ಷಣ ಕೊಡುವವನಿದ್ದಾನೆ ಅಂತ ಹೇಳಿದರೆ ಅವನನ್ನು ಅಭಿನಂದಿಸ್ತಕ್ಕಂಥ, ಅವನ ಸೇವೆಯನ್ನು ಸ್ಮರಿಸ್ತಕ್ಕಂಥ ಒಂದು ದಿವಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ತನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವಾಗಿ ಆಚರಿಸಿ ಅಂತ ಕೇಳಿಕೊಂಡದಕ್ಕಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲಾಗ್ತಿದೆ. ನಮ್ಮ ಸಾನ್ನಿಧ್ಯ ಶಾಲೆ ಯಾವಾಗ ಪ್ರಾರಂಭವಾಯಿತು 2003ರಲ್ಲಿ, ಅಂದಿನಿಂದ ಇಂದಿನವರೆಗೆ ಕೂಡ ಸಾನ್ನಿಧ್ಯ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ ಶ್ರೀ ಗಣೇಶ ಸೇವಾ ಟ್ರಸ್ಟ್. ಇದೇ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭ ವಿಪೋ ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಬಂಟ್ವಾಳ ತಾಲೂಕು ಪಂಚಾಯತ್ ಸದಸ್ಯರಾದ ಗಣೇಶ್ ಸುವರ್ಣ ತುಂಬೆ, ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮರ್ಲಾ, ಸಾನ್ನಿಧ್ಯ ಸಂಸ್ಥೆಯ ಕೋಶಾಧಿಕಾರಿ ಜಗದೀಶ್ ಶೆಟ್ಟಿ, ನಂದಕುಮಾರ್, ದಿವ್ಯಾ ಪಾಳಿಕಾ, ಮೊಹಮ್ಮದ್ ಬಶೀರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿಪೋ ನ್ಯೂಸ್ 24/7 ಮಂಗಳೂರು.